ಇನ್ನು ಉಡುಪಿಯಲ್ಲಿಯೂ ಬರೋಬ್ಬರಿ 68 ದಿನಗಳ ಬಳಿಕ ಖಾಸಗಿ ಸರ್ವಿಸ್ ಸರ್ಕಾರಿ ಬಸ್ಸುಗಳು ಓಡಾಟವನ್ನ ನಡೆಸಿವೆ. ಸರ್ಕಾರದ ನಿರ್ಬಂಧಗಳೊಂದಿಗೆ ಕೆಲವು ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಬಸ್ಸುಗಳಲ್ಲಿ 50%ಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನ ಕೂರಿಸುವಂತಿಲ್ಲ. ಇನ್ನು ಪ್ರಯಾಣಿಕರು ಸಾಮಾಜಿಕ ಅಂತರವನ್ನು ಕಾಪಾಡುವಂತೆ ಮಾಡುವ ಜವಾಬ್ದಾರಿಯು ಬಸ್ ನಿರ್ವಾಹಕರ ಮೇಲಿದೆ. ಜೊತೆಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಬಳಕೆ ಕಡ್ಡಾಯವಾಗಿದೆ. ಸದ್ಯ 2 ತಿಂಗಳ ಬಳಿಕ ರಸ್ತೆಗಳಿದ್ದ ಬಸ್ಗಳನ್ನು ನೋಡಿ ಪ್ರಯಾಣಿಕರು ಮಾತ್ರ ಫುಲ್ ಖುಷಿ ಆಗಿದ್ದಾರೆ. ಇನ್ನು ಉಡುಪಿಯಲ್ಲಿ ಇಂದು ಆರಂಭಗೊಂಡಿರುವಂತಹ ಬಸ್ಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು. ಪ್ರಮೋದ್, ನಮಸ್ತೆ. ಇವತ್ತು ಉಡುಪಿಯಲ್ಲಿ ಸಂಚಾರ ಆರಂಭಗೊಂಡಿರುವಂಥದ್ದು ಹೇಗಿದೆ? ಇವತ್ತು ಜನರ ಮುಖದಲ್ಲಿ ನಗು ಕೂಡ ಬಂದಿದೆ. ಯಾವ ರೀತಿಯಾಗಿ ಇವತ್ತು ಅವರು ಬಸ್ ಸಂಚಾರವನ್ನ ಸ್ವೀಕರಿಸಿದ್ದಾರೆ ಪ್ರಮೋದ್? ಖಂಡಿತವಾಗಿಯೂ ಏನು ಕೊರೋನಾ ಲಾಕ್ಡೌನ್ ನಂತರ ಸಾಕಷ್ಟು ಜನರು ತೊಂದರೆಗಳನ್ನು ಅನುಭವಿಸಿದ್ರು. ಅಂದ್ರೂ ಇವತ್ತು ಜುಲೈ 1 ತಾರೀಕು ಈ ಉಡುಪಿ ಜಿಲ್ಲಾದ್ಯಂತ ಏನು ಪ್ರಬಲವಾಗಿ ಓಡಾಟ ಮಾಡುವಂತಹ ಈ ಒಂದು ಖಾಸಗಿ ಬಸ್ಗಳು ಇವತ್ತು ಓಡಾಟ ಆರಂಭಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಕೆಲವೊಂದು ಬೆರಳೆಣಿಕೆಯಷ್ಟೇ ಖಾಸಗಿ ಬಸ್ಗಳು ಇವತ್ತು ಓಡಾಟ ಮಾಡಿದೆ. ಅಂದ್ರೆ ಸಿಟಿ ಬಸ್ಗಳೊಂದು ಸಿಟಿ ಬಸ್ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಓಡಾಡುವಂತಹ ಸಿಟಿ ಬಸ್ ಕೂಡ ಇವತ್ತು ಬಸ್ ಸೇವೆಯನ್ನು ನೀಡಿದೆ. ಸುಮಾರು 68 ದಿನಗಳ ನಂತರ ಇವತ್ತು ಉಡುಪಿಯಲ್ಲಿ ಖಾಸಗಿ ಬಸ್ ಓಡಾಟ ಆರಂಭವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಂತ ಹೇಳಿದ್ರೆ ಉಡುಪಿಯ ಗ್ರಾಮೀಣ ಪ್ರದೇಶಗಳಿಗೆ ಈಗಾಗಲೇ ಸರ್ಕಾರಿ ಬಸ್ಗಳನ್ನು ನರ್ಮ್ ಬಸ್ಗಳು ಓಡಾಟ ಮಾಡ್ತಾ ಇದ್ವು. ಅದರ ನಂತರ ಸಾಕಷ್ಟು ಜನರು ಆ ಬಸ್ ಅಲ್ಲಿ ಓಡಾಟ ಮಾಡುವಂತದ್ದಿತ್ತು. ಆದ್ರೆ ಇವತ್ತು ಖಾಸಗಿ ಬಸ್ಗಳು ಆರಂಭವಾಗಿರುವುದರಿಂದ ಸ್ಥಳೀಯ ಜನರಿಗೆ ಸಾಕಷ್ಟು ಒಂದು ಸಂತಸ ತಂದಿದೆ ಅಂತ ಹೇಳ್ಬೋದು. ಅಂದ್ರೆ ಜನರಿಗೆ ತಮ್ಮ ಕೆಲಸಕ್ಕೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಬಸ್ನ ಅವಶ್ಯಕತೆಗಿತ್ತು. ಆದ್ರೆ ಇವತ್ತು ಖಾಸಗಿ ಬಸ್ಗಳು ಓಡಾಟ ಆಗಿದೆ. ಇದರಿಂದ ಉಡುಪಿ ಜಿಲ್ಲೆಯ ಜನತೆಗೆ ಒಂದು ಸಂತಸ ತಂದಿದೆ ಅಂತ ಹೇಳ್ಬೋದು. ಇನ್ನು ಬಸ್ಸು ಪ್ರಯಾಣ ದರ ಕೂಡ ಟಿಕೆಟ್ ದರ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಟಿಕೆಟ್ ಹೆಚ್ಚಾಗಿರುವುದಕ್ಕೆ ಎಲ್ಲಾದ್ರೂ ಪ್ರಯಾಣಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು, ವಾಗ್ವಾದ ಏನಾದರೂ ನಡೆದಿರುವ ಬಗ್ಗೆ ಏನಾದರೂ ವರದಿಯಾಗಿದೆ? ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಬಸ್ ಇವತ್ತು ಓಡಾಟ ಆರಂಭವಾಗಿದೆ. ಅಂದ್ರೆ ಇವತ್ತು ಕೇವಲ ಬೆರಳೆಣಿಕೆ ಅಷ್ಟೇ ಜನರು ಬಸ್ ಅಲ್ಲಿ ಇವತ್ತು ಓಡಾಟ ಮಾಡುವಂತದ್ದು ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಈಗಾಗಲೇ ಬಸ್ ಮಾಲಕ ಸಂಘದವರು ಈಗಾಗಲೇ ಹೇಳಿದ್ದಾರೆ, ಡೀಸೆಲ್ ಬೆಲೆ ಹೆಚ್ಚಳ ಆಗಿರೋದ್ರಿಂದ ನಾವು ಬಸ್ಸಿನ ಟಿಕೆಟ್ ದರ ಕೂಡ ಹೆಚ್ಚಳ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಸದ್ಯಕ್ಕೆ ಇವತ್ತು ಬಸ್ ಅಲ್ಲಿ ಜನರು ಬೆರಳೆಣಿಕೆ ಅಷ್ಟೇ ಜನರು ಇವತ್ತು ಓಡಾಟ ಮಾಡುವಂತದ್ದು ನಾವು ಗಮನಿಸಿದ್ದೇವೆ. ಆದ್ರೆ ಎಲ್ಲಿ ಕೂಡ ಒಂದು ಬಸ್ನ ಈ ಒಂದು ಬೆಲೆ ಏರಿಕೆ ಬಗ್ಗೆ ಎಲ್ಲಿ ಕೂಡ ಇಲ್ಲಿ ಪ್ರತಿಭಟನೆ ಮಾಡುವಂತದ್ದು ನಾವು ಇವತ್ತು ಗಮನಿಸಿಲ್ಲ. ಆದ್ರೆ ಸದ್ಯಕ್ಕೆ ಜನರು ದಿನನಿತ್ಯ ಈ ಒಂದು ಬಸ್ ಅಲ್ಲಿ ಇನ್ನು ಓಡಾಟ ಮಾಡುವ ಸಂದರ್ಭದಲ್ಲಿ ಜನರಿಗೆ ತುಂಬಾ ಹೊರೆಯಾಗುವಂತದ್ದು ಖಂಡಿತವಾಗಿ ಜನರಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ. ಆದ್ರೆ ಬಸ್ ಮಾಲಕರು ಕೂಡ ತಮ್ಮ ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ಸುಮಾರು ದಿನಗಳಿಂದ ನಾವು ಬಸ್ ಅನ್ನು ಒಳಗಡೆ ಇಟ್ಕೊಂಡಿದ್ವಿ, ನಮ್ಗೆ ಸಾಕಷ್ಟು ನಾವು ನಷ್ಟ ಅನುಭವಿಸ್ತಿದ್ವಿ. ಅದೇ ರೀತಿಯಲ್ಲಿ ಡೀಸೆಲ್ ಬೆಲೆ ಹೆಚ್ಚಿ ಆಗಿರುವುದರಿಂದ ನಮ್ಗೆ ಬಸ್ಸಿನ ದರವನ್ನು ಹೆಚ್ಚಳ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂಬ ಒಂದು ಮಾಹಿತಿ ಅಲ್ಲಿಂದ ನಾವು ಕೇಳಿ ಬರ್ತಿದ್ವಿ. ಇನ್ನು ಉಡುಪಿಯಲ್ಲಿ ಎಷ್ಟು ಗಂಟೆ ತನಕ ಬಸ್ಗಳ ಓಡಾಟ ಇದೆ? ಅಂದ್ರೆ ರಾತ್ರಿ ಇಡೀ ಬಸ್ ಓಡಾಟ ಇರುತ್ತಾ, ಅಲ್ಲ ಅವರಿಗೆ ಅಲ್ಲಿ ಸಮಯ ನಿಗದಿ ಏನಾದ್ರೂ ಮಾಡಿದ್ದಾರೆ ಜಿಲ್ಲಾಡಳಿತ? ಈಗ ಬೆಳಗಿನಿಂದಲೇ ಇವತ್ತು ಬಸ್ ಓಡಾಟ ಮಾಡುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಈಗ ಉಡುಪಿಯಲ್ಲಿ ಸಂಜೆ 5 ಗಂಟೆ ತನಕ ಇಲ್ಲಿ ವ್ಯವಹಾರಗಳು ನಡೆಯುವುದರಿಂದ ಈಗ ಸಂಜೆ 5 ಗಂಟೆ ತನಕ ಮಾತ್ರ ಓಡಾಟ ಮಾಡುವಂತ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಅಂತ ಹೇಳ್ಬೋದು. ಎಸ್, ಧನ್ಯವಾದಗಳು ಪ್ರಮೋದ್. ಇದು ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರ ಮಾತುಗಳು. ಅಲ್ಲಿ ಉಡುಪಿಯಲ್ಲಿ ಸಂಜೆ 5 ಗಂಟೆವರೆಗೆ ಈಗಾಗಲೇ ಜಿಲ್ಲಾಡಳಿತ ಕೊರೋನಾ ಲಾಕ್ಡೌನ್ನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರುವುದರಿಂದ 5 ಗಂಟೆವರೆಗೆ ಅಲ್ಲಿ ಬಸ್ಗಳ ಓಡಾಟ ಇರಲಿದೆ.